ವಿಟ್ಲದ ಸುರಿಬೈಲು ದಾರುಲ್ ಅಶರಿಯಾ ವಿದ್ಯಾಸಂಸ್ಥೆಯಲ್ಲಿ ಮರ್ಹೂಮ್ ಶೈಖುನಾ ಸುರಿಬೈಲು ಉಸ್ತಾದ್ 17ನೇ ಆಂಡ್ ನೇರ್ಚೆ ಹಾಗೂ ಮರ್ಹೂಮ್ ಪಿಎ ಉಸ್ತಾದ್ ಅನುಸ್ಮರಣಾ ಕಾರ್ಯಕ್ರಮ ಜನವರಿ 3 ಮತ್ತು 4ರಂದು ನಡೆಯಲಿದೆ ಎಂದು ಆಂಡ್ ನೇರ್ಚೆ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಹಾಜಿ ಕೆಎ ಹಮೀದ್ ಕೊಡಂಗಾಯಿ ಹೇಳಿದರು. ಅವರು ಸಂಸ್ಥೆಯಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 3ರ ಗುರುವಾರ ಸಂಜೆ 5 ಗಂಟೆಗೆ ಬಳ್ಮಾರೋ ಅಬುಬಕರ್ ಮುಸ್ಲಿಯಾರ್ ಮಕಬರ್ ಜಿಯಾರತ್ಗೆ ನೇತೃತ್ವ ನೀಡಲಿದ್ದಾರೆ. ಸಂಜೆ ಸ್ವಾಗತ ಸಮಿತಿ ಅಧ್ಯಕ್ಷ ಸುಲೈಮಾನ್ ಹಾಜಿ ನರ್ಷಾ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಜಲಲಿಯ ರಾತೀಬ್ ಮಜ್ಲಿಸ್ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸೈಯದ್ ಮುಷ್ತಾಕ್ ರೆಹಮಾನ್ ತಂಗಲ್, ಶೈಖುನಾ ವಾಲೆಮುಂಡೋವೋ ಉಸ್ತಾದ್ ಭಾಗವಹಿಸಲಿದ್ದಾರೆ. ರಾತ್ರಿ 8 ಗಂಟೆಗೆ ಗ್ರ್ಯಾಂಡ್ ಬುರ್ದಾ ಮಜ್ಲಿಸ್ ನಡೆಯಲಿದೆ. ಇನ್ನು ರಾತ್ರಿ 9:30ಕ್ಕೆ ಪ್ರಖ್ಯಾತ ವಾಗ್ಮಿ ಮೌಲಾನಾ ಲತೀಫ್ ಸಾದಿ ಪ್ರಯಶ್ಚಿ ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ. ಜನವರಿ 4ರ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕತ್ಮುಲ್ ಕುರ್ಆನ್ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಸೈಯದ್ ಇಬ್ರಾಹಿಂ ಪೊಕ್ಕುಂಜಿ ತಂಗಲ್ ಉದ್ಯಾಪುರ, ಸೈಯದ್ ಶಿಹಾಬುದ್ದೀನ್ ತಂಗಲ್ ಮದಕ ಭಾಗವಹಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಬೃಹತ್ ಸಂದಲ್ ಮೆರವಣಿಗೆ ನಡೆಯಲಿದೆ. ಇನ್ನು ಸಂಜೆ 5 ಗಂಟೆಗೆ ನಡೆಯುವ ಸೌಹಾರ್ದ ಸಂಗಮ ಕಾರ್ಯಕ್ರಮದಲ್ಲಿ ರಾಜ್ಯ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್, ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಶಾಸಕ ರಾಜೇಶ್ ನಾಯಕ್, ಶಾಫಿ ಸಾಹದಿ ಬೆಂಗಳೂರು, ಬಿ ರಮಾನತ್ ರೈ, ಎನ್ಎ ಹಾರಿಸ್ ಬೆಂಗಳೂರು, ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್ ಮೊದಲಾದವರು ಭಾಗವಹಿಸಲಿದ್ದಾರೆ. ಸಮಾರೋಪ ಸಮಾರಂಭ ಹಾಗೂ ಶೈಖುನಾ ಪಿಎ ಉಸ್ತಾದ್ ಅನುಸ್ಮರಣ ಕಾರ್ಯಕ್ರಮಕ್ಕೆ ಸೈಯದ್ ಬಾಯರ್ ತಂಗಲ್ ನೇತೃತ್ವ ನೀಡಲಿದ್ದು, ಪ್ರಖ್ಯಾತ ವಿದ್ವಾಂಸ ಪೆರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ ಎಂದು ಹೇಳಿದರು. ಬೃಹತ್ ರೀತಿಯಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಶೈಖುನಾ ಸೈಯದ್ ಬಾಯರ್ ತಂಗಲ್ ನಿರ್ವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಮೌಲಾನಾ ಪೆರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸೈಯದ್ ಅಶ್ರಫ್ ತಂಗಲ್, ಶಿಹಾಬುದ್ದೀನ್ ತಂಗಲ್, ತಾಜುಲ್ ಫುಕಾಹಾ ಬೆಕ್ಕಲ್ ಉಸ್ತಾದ್, ಸರಫುಲ್ ಉಲಮಾ ಮಂಜನಾಡಿ ಅಬ್ಬಾಸ್ ಉಸ್ತಾದ್, ಝೈನುಲ್ ಉಲಮಾ ಮಾಣಿ ಉಸ್ತಾದ್, ಮಂಚು ಉಸ್ತಾದ್, ವಾಲಮುಂಡ ಉಸ್ತಾದ್ ಹಾಗೂ ಇನ್ನಿತರ ರಾಜಕೀಯ ಸಾಮಾಜಿಕ ಮುಖಂಡರು ಪಾಲ್ಗೊಳ್ಳಲಿದ್ದು, ಸಾವಿರಾರು ಜನಸಮೂಹ ಸೇರಿ ಬೃಹತ್ ಸಮ್ಮೇಳನ ಜರುಗಲಿದೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಲು ತಮ್ಮ ಸಹಕಾರವಿರಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ದಾರುಲ್ ಅಶರಿಯಾ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದುಲ್ ಫೈಜಿ ವಾಲೆಮುಂಡೋ, ವ್ಯವಸ್ಥಾಪಕ ಮೊಹಮ್ಮದ್ ಅಲಿ ಸಕಾಫಿ, ಸ್ವಾಗತ ಸಮಿತಿಯ ಅಧ್ಯಕ್ಷ ಸುಲೈಮಾನ್ ಹಾಜಿ ನರ್ಷಾ, ಕೋಶಾಧಿಕಾರಿ ಸಿಯಾಚ್ ಅಬುಬಕರ್ ಸರ್ಕಳ, ಅಬ್ದುಲ್ ರಜಾಕ್ ಸಾದಿ ಕೊಡಪಾಡಿ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.